ಹೇಳ್ರಪ್ಪ. ಹಾಯ್. ಸೊ ಎಂಕಲ ಕರ್ನಾಟಕದ ಊಟಿಗೆ ಬಂದಿದ್ದ. ಹೌದಾ? ಕರ್ನಾಟಕದ ಊಟಿ ಹತ್ತು ತಮಿಳ್ನಾಡು ಊಟಿ. ಕರ್ನಾಟಕದ ಊಟಿ ಹತ್ತು ತಮಿಳ್ನಾಡು ಊಟಿ. ಕರ್ನಾಟಕದ ಊಟಿಗೆ ಬೈದ. ಸೊ ಐತೆ ಊಟಿಡೊಂಜಿ ವ್ಯೂ ಪಾಯಿಂಟ್ ಪೋಂದಿಲ್ಲ ಒಂದು ಮಲ್ಲ ಕಾಡು. ಅವರ್ಚಿ. ಸೊ ಮಸ್ತ್ ಚಳಿ ಉಂಟು, ಸಾಧಾರಣ ಒಂದು 18 ಡಿಗ್ರಿ ಸೆಲ್ಸಿಯಸ್ ಆಯ್ತು ಚಳಿ. ಮಾತೆಲ್ಲ ಕ್ಯಾಪ್ ಮಾಡೋದಿಲ್ಲ. ಎನ್ನ ಕ್ಯಾಪ್ ಪಾಕೆಟ್ ಉಂಡು. ಸೊ ಮುಲ್ಪ ಎನ್ನ 2 ಜನ ಸೊ ಎನ್ನ 2 ಜನ ಅವರಿ ಬಾವಿಯಲ್ಲಿ ಮಲ್ಲ ಬಾವಿ ಒಂದು ಮಾತ ಎನ್ನ ಬಿನ್ನೇರು. ಅವು ಇಂಕ ಪನೀರ್ ಸರಿಯಾದ ಅಂದಾಜು ಆಪುಜಿ ನಾಚಿಕೆಟ್ಟು ಮರೆ ಈ ತುಳುನಾಡು ಇಂಚಿನಲ್ಲ ಉಂಡತ್ತ ಬಿನ್ನೇರತ್ತ ಭಾಳ ಇಂಚಿನ ತಿಂಜಾದಿ ಠಣ್ 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 ನಮ್ಮ ಬಗಲೊಂದಲ್ಲಿ दादा पनडचारा मूले जागे पे मूले जागे पे इंक ऊटीलांड बोलतुलांड अल्पदुला अल्प एस्टेट दोजिंड नानु जस्ट 200 मीटर या वला सो इंच माता उंदुंड चली चली दादा माता एफेक्ट अंड ಎಫೆಕ್ಟ್ ದಾಲಾತಿ ಬುಕ್ಕ ಅಡ್ಡೆ ಸೂಪರ್ ಪ್ಲೇಸ್ ಓಕೆ ಬೇತೆ ಕೋಡೆ ನಮ್ಮ ಸೊ ಕೋಡೆದ ಎಂಕ್ಲೆಗ್ ಆದಿ ಹೋಗಿ ಪೋಯಿ ನಾವು ಬಾರಿ ಒಂಜಿ ಮನಸ್ಸಿಗೆ ನೆಮ್ಮದಿ ಕೊರ್ನ ಅಲ್ಲಿ ಯೋಗಿ ಅನ್ನ ಪುಣ್ಯ ಉಜಿದಿಗೆ ಅದೊಂದು ಉಜಿದಿಗೆ ಆಗಂದು ಅನ್ನ ಆತ್ಮವಲೋಕನ ಶುದ್ಧಾತೆ ಮುಲ್ಪ ಕೆಲ ಶುದ್ಧ ಅನ್ವರ ತಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ ಪತ್ತು ಬಚ್ಚಿಂದು ಬತ್ ಸೊ ಮುಲ್ ಒತ್ತಾರೆ ಗಾಳಿದ ಮರ ಎಲ್ಲ ಸಿಲ್ವರ್ ಟ್ರೀ ಇಲ್ಲ ಉಂಡು ಫಾರೆಸ್ಟ್ ಬಿರಿಯಾನಿ ತಿಂದ 2 ಕೆತ್ತಿ ಇತ್ತು ಕರಗಿ ಸರ್ 1 ಕಿಲೋಮೀಟರ್ ನಡತೋದಿಲ್ಲ. ಎಕ್ಸೈಟೆಡ್ ಇಲ್ಲ ವ್ಯೂ ಪಾಯಿಂಟ್ ಡಿಸಪಾಯಿಂಟ್ಮೆಂಟ್ ಮನ್ಪುಜಿ ಬಂದೊಂಜಿ ನಂಬಿಕೆ ಕಳ್ಕೊಳಗೆ ಉಂಡು. ಒಂಜಿ ಸೂಸೈಡ್ ಪಾಯಿಂಟ್ ಒಂದು ಊಟಿ ಗೊತ್ತಿಲ್ಲ ಅಂದ ಅದೇ ಹೈ ಸೂಸೈಡ್ ಮನ್ಪೇರ ಮನ್ಪೇ ಏ ತುಳು ದಾದ ಉಂಡಲ್ಲ ಅತ್ತೆ ಒಂದು ಉಂಟು ಇಂಚೆ ಕುಂಟತ್ತದೆ ಕನ್ನ ಓ ಅಲ್ಪದೂಲ ಅದನ್ನೊಂಜ ಇಂದುಂಡ್ಯಾ ಕೃಷಿ ಉಂಡು ಕಲೆ ಅಂದಾದೆ ಬೋರ್ಡ್ ಮಾತುಂಟು ಟು ಎ ಲಿಟಲ್ ಗರ್ಲ್ ಲವ್ಲಿನೆಸ್ ಈಸ್ ಆಲ್ ಅರೌಂಡ್ ಯು ಇಫ್ ಯು ಹ್ಯಾವ್ ದಿ ಐಸ್ ಟು ಸಿ ಗ್ರೇಷಿಯಸ್ ನೇಚರ್ ಶೆಡ್ಸ್ ಹರ್ ಬೌಂಟಿ ಎವ್ರಿವೇರ್ ಆ್ಯಂಡ್ ಎಂಡ್ಲೆಸ್ಲಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಹೈಕೋರ್ಟ್ ಜಡ್ಜ್ ಅಂದ ಬರೀತಾರ ನಾನಂತೆ ಅಂತೆಗೆ ಈಗ 4 ಆಗ್ತದೆ 500 ಐತೆ ಏ ಒಂದು ಆಫ್ ರೋಡಿಂಗ್ ಮತ್ತೆ ಜಿಪ್ ತೋಲಿ ಮಾರು ಲೈಟ್ ಓ ಎಡ್ಡೆ ಮಾರೆ ಅಂದು ಅಂದ್ಯಾ ಸುಮಾರು ದಿನ ಆಡಿ ರಿಂಟಿಗೆ ಇಂಚು ಮರ ಮಾರಲ್ಲ ಎಂಚಿನ ಅವ ಎಂಚಿನ ಈಗ ಇಂಗ್ಲೀಷ್ ಆದಾನ ಬೇರೆ ಕ್ರಿಕೆಟ್ ಗೊತ್ತುಟ್ಯಾ
नाही व्यू पॉइंट मुले मारे इथे व्यू पॉइंट डिसअपॉइंटमेंट लागेल व्यू पॉइंट ಮುಂದೆ ವಾಚ್ ಟವರ್ ಹಾಂ ಅಲ್ಲ ವಾಚ್ ಕಟ್ಟೋದು ಬರ್ತಾನಂಡು ಒಂದು ಹಿಂದಿನ ಕಾಲದ ಲಿಪಿಗಳು ದುಮ್ದ ಕಾಲದ ಲಿಪಿ ಮಾತುಂಡು ಪೂರ್ವಜರು ಬರೇನು ಹಾಂ ಓಹೋ ಇಟ್ಸ್ ವೆರಿ ನೈಸ್ ಆಹಾ awesome 1 ಕಿಲೋಮೀಟರ್ ಬರ್ತದೆ ಲಾಭ ಉಂಡು ಹಾಂ ಈ ಮೊಬೈಲ್ ಜಾಸ್ತಿ ಹೋಗೋದಿಜಿ ಈ ವಿಡಿಯೋ ಅಂತ ಬೆಂಕರೋಡ ಹಾಕ್ಲಿಕ್ಕೆ ಹಾಂ ನಾನು ಒಂದೊಂದು ಸಲ ಲೋಕನೇ ಯೋಜನೆ ಹುಟ್ಟಿದ ಗುಂಡಿಂಡು ಮಾರೆ ಏನು ಶೋಕುಂಡು ಹಾಂ ಅಂದು ಪಾಪ ಹೋದ್ರ ಇಂಚುಂಡು ಊಟಿ